ಬಿಸಿಲು ಕುದುರೆ. ಪ ಪ ಪ ಪ ಬಿ ಸಿ ಲು ದು ರೆ. ತೊದಲು ಮಾತುಗಳೊಂದಿಗೆ 2.5 ವರ್ಷದ ಮಗಳು ಛಾಯಾ ನನ್ನ ಬಲಗೈ ಕಿರುಬೆರಳು ಹಿಡಿದು ದೂರದಲ್ಲಿ ಕಾಣುತ್ತಿದ್ದ ಬಿಸಿಲು ಕುದುರೆ ಬಂಡೆಯನ್ನು ತನ್ನ ಪುಟ್ಟ ಬೆರಳುಗಳಿಂದ ತೋರಿಸುತ್ತಿದ್ದಳು. ಏನಾದರೂ ತೋರಿಸಲು ತೋರು ಬೆರಳು ಮಾತ್ರ ತೋರಿಸಬೇಕು ಎನ್ನುವ ನಿಯಮ ಅವಳಿಗಿಲ್ಲ. ಯಾವ ಬೆರಳುಗಳನ್ನು ಕೂಡ ಮಡಚದೆಯೇ ತೋರಿಸುವುದು ಅವಳ ಅಭ್ಯಾಸ. ಅಂಬರದ ತಾರೆಗಳ ಹಾಗೆ ಮಿಣುಕುತ್ತಿದ್ದ 2 ಪುಟ್ಟ ಕಣ್ಣುಗಳಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗೆನ್ನುವ ಬೇಡಿಕೆ. ಅದಕ್ಕೆ ತಕ್ಕಂತೆ 2 ಹೆಜ್ಜೆ ಮುಂದೆ ನಡೆದು ಬಾ ಎಂದು ಕರೆಯುವ, ತನ್ನ ಹಾವಭಾವಗಳಲ್ಲಿ ವಿವಿಧ ಭಂಗಿಗಳಲ್ಲಿ ಲಲ್ಲೆಗರೆಯುತ್ತಾ ನನ್ನನ್ನು ಕರೆಯುವ ಆಟವೇ ಚಂದ. ನಾನು ಬರುವುದಿಲ್ಲ, ಅಪ್ಪನಿನ್ನಲ್ಲಿ ಕೋಪ ಹಾಕಿದ್ದಾರೆ. ತುಸು ಹುಸಿ ಕೋಪದ ನಟನೆ ಮಾಡುತ್ತಾ ಅಲ್ಲೇ ಕುಳಿತೆ. ಅಷ್ಟಕ್ಕೆ ಓಡಿ ಬಂದು ನನ್ನ ಕೊರಳಿಗೆ ಜೋತು ಬಿದ್ದು ಮುಖ ತುಂಬ ಮುತ್ತಿಟ್ಟು ಅದೇನೇನೋ ತನ್ನ ಭಾಷೆಯಲ್ಲಿ ಹೇಳಿದಳು. ಜೋರು ನಗು ಬಂತು ನನಗೆ. ಇನ್ನು ಖಂಡಿತ ಅಪ್ಪ ಬರುತ್ತಾರೆನ್ನುವ ಖುಷಿಯಲ್ಲಿ ತನ್ನ ಗುಳಿ ಬೀಳುವ ಕೆನ್ನೆ ತುಂಬ ಅವಳು ನಕ್ಕಳು. ಕಳ್ಳಿ ಡಿಂಪಿ, ಅಪ್ಪನನ್ನು ಸೋಲಿಸಿ ಬಿಟ್ಟೆ ಅನ್ನುತ್ತಾ ಕೆನ್ನೆ ಹಿಂಡಿ ಬಿಸಿಲು ಕುದುರೆ ಬಂಡೆಯತ್ತ ಹೆಜ್ಜೆ ಹಾಕಿದೆ. ಬಿಸಿಲು ಕುದುರೆ ಬಂಡೆ ನನ್ನ ಮಗಳಿಗೆ ಅದೆಷ್ಟು ಇಷ್ಟ ಎಂದರೆ ದಿನಾಲೂ ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ಅವಳನ್ನು ಕರೆದುಕೊಂಡು ಹೋಗಲೇಬೇಕು. ಅದೇನು ದೊಡ್ಡ ಬಂಡೆ ಅಲ್ಲ, ಯಾವುದೇ ಆಯಾಸವಿಲ್ಲದೆ ಯಾರೂ ಕೂಡ ಹತ್ತಿ ಇಳಿಯಬಹುದಾದ ಸಾಧಾರಣ ಎತ್ತರದ ಬಂಡೆಕಲ್ಲು. ಅದಕ್ಕೆ ಬಿಸಿಲು ಕುದುರೆ ಎನ್ನುವ ಹೆಸರು ಯಾಕೆ ಬಂತೋ ನಾ ಕಾಣೆ. ಆದರೆ ಅದರ ಮೇಲೆ ಹತ್ತಿ ಕುಳಿತರೆ ಸಿಗುತ್ತಿದ್ದ ಆನಂದವೇ ಬೇರೆ. ಕಲ್ಲಿನ ಪಶ್ಚಿಮಕ್ಕೆ ಸೂರ್ಯ ರಶ್ಮಿಯೂ ಸುಳಿಯದ ವಿಶಾಲ ರೆಂಜಾಳ ಕಾಡಿನ ಆರಂಭವಾದರೆ ದಕ್ಷಿಣದಲ್ಲಿ ಹಸಿರಿನ ರಾಶಿ ತುಂಬಿರುವ ಬಟಾಬಯಲು. ಬಯಲಿನ ಮಧ್ಯದಲ್ಲಿ ಭೂಮಿಗೆ ಜನಿವಾರ ತೊಡಿಸಿದಂತೆ ಹರಿಯುವ ಸೈರಂಧ್ರಿ ನದಿ. ಸೈರಂಧ್ರಿಯೂ ಕೂಡ ಹಾಗೆಯೇ ಯಾವುದೇ ಅಬ್ಬರವಿಲ್ಲದೆ ಶಾಂತವಾಗಿ ಹರಿಯುವ, ಅತ್ತ ನದಿಯೆನ್ನಲು ನದಿಯಷ್ಟು ಗಾತ್ರವೂ ಇಲ್ಲದ, ಇತ್ತ ಹೊಳೆಯೆನ್ನಲು ಹೊಳೆಯಷ್ಟು ಕಿರಿದೂ ಅಲ್ಲದ, ಊರಿನವರ ಆಡು ಮಾತಿನಲ್ಲಿ ನದಿಯ ಪಟ್ಟವನ್ನು ಗಳಿಸಿಕೊಂಡ ಪುಣ್ಯವತಿ. ಪೂರ್ವಕ್ಕೆ ಅಲ್ಲಲ್ಲಿ ವಿರಳವಾಗಿ ಸಣ್ಣ ಪುಟ್ಟ ಮನೆಗಳು, ದೂರದಲ್ಲಿ ಕಾಣುವ ಪಶ್ಚಿಮ ಘಟ್ಟದ ಸುಂದರ ಪರ್ವತ ಶ್ರೇಣಿಗಳು, ಅವುಗಳ ಮೇಲೆ ಸದಾ ಲಾಸ್ಯವಾಡುವ ಬಿಳಿಯ ಮೋಡ. ಉತ್ತರಕ್ಕೊಮ್ಮೆ ಕಣ್ಣು ಹಾಯಿಸಿದರೆ ಸಿಗುವುದೇ ಅವುಗಳನ್ನೆಲ್ಲ ಮೀರಿಸಿದ ಚೆಲುವು. ಸಾಲು ಸಾಲು ಬಯಲು ಗದ್ದೆಗಳು. 2-3 ವಾರಗಳ ಹಿಂದೆ ಉತ್ತು ಬಿತ್ತಿದ್ದರಿಂದ ಹಸಿರು ಹುಲ್ಲಿನ ಹಾಗೆ ಮೊಳಕೆ ಬಂದ ಭತ್ತದ ಸಸಿಗಳು. ಗದ್ದೆಗೆ ಕಟ್ಟಿದ್ದ ನೀರಿನಲ್ಲಿ ಪ್ರತಿಫಲನವಾಗುವ ಹಾರುವ ಬೆಳ್ಳಕ್ಕಿ ಹಿಂಡು, ನೀಲ ಗಗನ. ಗದ್ದೆಯ ಬದುಗಳ ಬದಿಯಲ್ಲಿ ಹರಿಯುವ ಸಣ್ಣ ತೊರೆ. ತೊರೆಯ ಇಕ್ಕೆಲಗಳಲ್ಲಿ ರಾಶಿ ರಾಶಿ ಹರಡಿಕೊಂಡ ಒಂದು ಬಗೆಯ ಹಳದಿ ಕೆಂಪು ಮಿಶ್ರಿತ ಸಣ್ಣ ಹೂವುಗಳು. ಬಿಸಿಲು ಕುದುರೆ ಬಂಡೆ ಎಂಥವನಿಗೂ ಯಾಕೆ ಇಷ್ಟವಾಗುತ್ತದೆ ಎಂದು ಬಿಡಿಸಿ ಹೇಳುವ ಅಗತ್ಯವೇ ಇಲ್ಲ. ಬಿಸಿಲು ಕುದುರೆ ಬಂಡೆಯ ಹಿಂದೆ ಅದೆಷ್ಟು ಕತೆಗಳು ಇದೆಯೋ, ಅದೆಷ್ಟು ಶತಮಾನಗಳ ಇತಿಹಾಸವನ್ನು ಬಂಡೆ ಬಲ್ಲುದೋ, ಅದೆಷ್ಟು ದೈನಂದಿನ ಚಿತ್ರ ವಿಚಿತ್ರ ವ್ಯವಹಾರಗಳಿಗೆ ಸಾಕ್ಷಿಯಾಗಿದೆಯೋ, ಅದೆಷ್ಟು ಜನ ಬಾಲ್ಯದಾಟವನ್ನೆಲ್ಲ ಆಡಿ ಬೆಳೆದು ಕಾಲವುರುಳಿ ಮುದುಕರಾಗಿ ಮತ್ತದೇ ಬಂಡೆಯ ಮೇಲೆ ಕುಳಿತು ಅದರೊಡನೆ ತನ್ನ ಜೀವನದ ಏರು ತಗ್ಗುಗಳ ಬಗ್ಗೆ ಮೌನ ಸಂಭಾಷಣೆ ನಡೆಸಿದ್ದಾರೋ ಯಾರಿಗೆ ಗೊತ್ತು. ಆದರೆ ನನ್ನ ಬದುಕಿನ ರಸಗಳಿಗೆಗೆ ಆ ಬಂಡೆ ಸಾಕ್ಷಿಯಾಗಿರುವುದಂತೂ ಸತ್ಯ. ಮಗಳು ಛಾಯಾ ಜಿಂಕೆಯ ಹಾಗೆ ಜಿಗಿಯುತ್ತಾ ವಿಶಾಲ ಬಂಡೆಯ ಮೇಲ್ಮೈಯಲ್ಲಿ ತನ್ನ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಓಡಾಡುತ್ತಿದ್ದಳು. ಅವಳಿಗೆ ಬಂಡೆಯ ಬಗೆಗೆ ಹೆಚ್ಚು ತಿಳಿದಿದೆ ಎನ್ನುವ ಹಾಗೆ ಒಮ್ಮೆಯೂ ಅವಳು ಬಂಡೆಯ ಮೇಲೆ ತನಗೆ ತಾನೇ ಹಾಕಿಕೊಂಡ ಮಿತಿಯ ಆಚೆ ಹೋಗಿದ್ದೇ ಇಲ್ಲ. ನಿಧಾನವಾಗಿ ಕಾಡುಗಳ ಆಚೆ ಮರೆಯಾಗುವ ಸೂರ್ಯ ಅದನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತ ಮಗಳು ಛಾಯಾ, ಹಿತವಾಗಿ ಬೀಸುವ ತಂಗಾಳಿ, ದೂರದಲ್ಲಿ ಕೇಳುತ್ತಿದ್ದ ಕಾರ್ಕಳದಿಂದ ಮರಳುವ ವಿಜಯಲಕ್ಷ್ಮಿ ಬಸ್ಸಿನ ಹಾರ್ನ್ ಎಲ್ಲವೂ ನನ್ನನ್ನು ಗತ ದಿನಗಳತ್ತ ಹಿಡಿದು ಎಳೆಯತೊಡಗಿದವು. ನಾನು ಭಾರತೀಯ ಸೇನೆಗೆ ಸೇರಿ 2 ವರ್ಷ ಕಳೆದ ಬಳಿಕ ರಜೆಯ ಮೇಲೆ ಊರಿಗೆ ಬರುವವನಿದ್ದೆ. ರಜೆಯಿದೆ, ಊರಿಗೆ ಬರುತ್ತೇನೆ ಎನ್ನುವಾಗಲೇ ಇಂದ್ರಾಳಿಗೆ ರೈಲು ಬರುವ ಸಮಯ ಹೇಳು, ಫೆರ್ನಾಂಡಿಸರ ಕಾರು ಮಾಡಿಕೊಂಡು ಬರುತ್ತೇವೆ ಅಪ್ಪ ಹೇಳಿದ್ದರು. ಅವರ ಈ ಪ್ರಸ್ತಾಪವನ್ನು ಕೂಡಲೇ ತಿರಸ್ಕರಿಸಿದ್ದೆ. ಬೇಡಪ್ಪ,
ನಾನು ಸಂಜೆಯ ವಿಜಯಲಕ್ಷ್ಮಿ ಬಸ್ಸಿಗೆ ಬರುತ್ತೇನೆ ಅಂದಿದ್ದೆ. ನೆಲ್ಲಿಕಾರಿನ ನೋನಯಣ್ಣನ ಅಂಗಡಿ ಎದುರಿನ ಡಾಮಾರು ರಸ್ತೆಯನ್ನು ಹೊಕ್ಕು ಶೀತಲ್ ಡಾಕ್ಟರ ಮನೆ ಬಳಿಯ ತಿರುವನ್ನು ದಾಟಿ ಜ್ಯೋತಿ ನಗರವನ್ನು ಹಾದು ರೆಂಜಾಳ ಕಾಡಿನ ಉದರವನ್ನು ಸೀಳಿ ಮಾಡಿದ ರಸ್ತೆಯಲ್ಲಿ ಅಲ್ಲಲ್ಲಿ ಮರಗಳ ನೀರು ಬಿದ್ದು ಥೇಟ್ ಚಂದ್ರನ ಮೇಲಿರುವಂತಹ ಹೊಂಡಗಳಿಗೆ ಇಳಿದು ಏರಿ ಮದುಮಗಳ ಪಲ್ಲಕ್ಕಿಯಂತೆ ಕುಲುಕುತ್ತಾ ಆ ರಸ್ತೆಯಲ್ಲಿ ಓಡಾಡುವ ಏಕೈಕ ಬಸ್ಸು ವಿಜಯಲಕ್ಷ್ಮಿ. ಬೆಳಿಗ್ಗೆ 8 ಗಂಟೆಗೆ ಒಮ್ಮೆ ನೆಲ್ಲಿಕಾರಿನಿಂದ ಆರಂಭಿಸಿ ಕಾರ್ಕಳ ಸೇರಿದ ಮೇಲೆ ಎಲ್ಲೆಲ್ಲೋ ತಿರುಗಾಡಿಕೊಂಡು ಮತ್ತೆ ಸಂಜೆ 5 ಗಂಟೆಗೆ ಅದೇ ರಸ್ತೆಯಲ್ಲಿ ಹೊರಗಿನ ಯಾವ ಜಂಜಾಟಗಳಿಗೂ ತಲೆ ಕೆಡಿಸಿಕೊಳ್ಳದೆ ಮತ್ತದೇ ಪಲ್ಲಕ್ಕಿಯ ಕುಲುಕಾಟದ ಮೆರವಣಿಗೆಗೆ ವಿಚಿತ್ರ ಹಾರ್ನ್ ಮೊಳಗಿಸುತ್ತಾ ಬರುತ್ತಿತ್ತು. ಈ ವಿಜಯಲಕ್ಷ್ಮಿ ನೆಲ್ಲಿಕಾರು ಮತ್ತು ಕಾರ್ಕಳದ ಅನೇಕ ವ್ಯವಹಾರಗಳ ಮಧ್ಯವರ್ತಿ. ನನಗೂ ವಿಜಯಲಕ್ಷ್ಮಿ ಬಸ್ ಎಂದರೆ ಅನೂಹ್ಯ ಪ್ರೀತಿ. ಅದರಲ್ಲಿ ಪ್ರಯಾಣವೇ ಒಂದು ಚಂದ. ಎರ್ನಾಕುಳಂ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಇಂದ್ರಾಳಿಗೆ ತಲುಪುವಾಗ ಮಾಮೂಲಿಗಿಂತ 2.5 ಗಂಟೆ ತಡವಾಗಿತ್ತು. ಅಲ್ಲಿಂದ ನೇರ ಕಾರ್ಕಳಕ್ಕೆ ಬರುವಾಗ ಅಪರಾಹ್ನ 3.5 ಗಂಟೆ. ಅಬ್ಬರದಲ್ಲಿ ಸುರಿಯುತ್ತಿದ್ದ ಪುನರ್ವಸು ಮಳೆಯ ಕಿರಿಕಿರಿ ಬೇರೆ. ಅದಾಗಲೇ ವಿಜಯಲಕ್ಷ್ಮಿ ಕಾರ್ಕಳ ಬಸ್ ಸ್ಟ್ಯಾಂಡ್ನಲ್ಲಿತ್ತು. ಕಿಟಕಿ ಬದಿಯ ಸೀಟಿನಲ್ಲಿ ಕುಳಿತು ಬಸ್ ಹೊರಡುವುದನ್ನೇ ಕಾಯುತ್ತಿದ್ದೆ. ಇನ್ನೇನೋ ಬಸ್ ಹೊರಡಬೇಕೆನ್ನುವ ಸಮಯದಲ್ಲಿ ಅವಸರವಾಗಿ ಓಡಿ ಬಂದ ಹುಡುಗಿ ಕುಳಿತಿದ್ದು ನನ್ನ ಬದಿಯಲ್ಲೇ. ವಾವ್! ಒಂದೇ ಕ್ಷಣದಲ್ಲಿ ಅವಳ ತುಸು ನೀಲಿ ಸೂಜಿ ಕಲ್ಲಿನಂತಹ ಕಣ್ಣುಗಳು ನನ್ನನ್ನು ಅತೀವ ಆಕರ್ಷಿಸಿದ್ದವು. ಜೋಡಿ ಪರ್ವತಗಳೆರಡರ ನಡುವಿನಿಂದ ಉದಯಿಸುವ ಶಶಿಯಂತೆ ಒಂದಕ್ಕೊಂದು ತಾಗಿಕೊಂಡಿದ್ದ ಗಾಢ ಹುಬ್ಬಿನ ಮಧ್ಯೆ ಶೋಭಿಸುವ ಕುಂಕುಮವೊಂದೇ ಅವಳ ಅಂದವನ್ನು ಇಮ್ಮಡಿಗೊಳಿಸಿತ್ತು. ಅವಳನ್ನು ಮಾತನಾಡಿಸಲೇ ನಾಲಗೆಯ ತುದಿಯವರೆಗೆ ಒತ್ತರಿಸಿ ಬಂದ ಮಾತುಗಳಿಗೆ ಸಭ್ಯತೆಯ ಬೀಗ ಜಡಿದು ಸುಮ್ಮನಾಗಿಸಿದೆ. ಏನೇನೋ ಯೋಚನೆಯ ಗುಂಗಿನಲ್ಲಿ ಬಸ್ಸು ಕಾರ್ಕಳದಿಂದ ಬಿಸಿಲು ಕುದುರೆ ಬಂಡೆಯವರೆಗೆ ಹೇಗೆ ಬಂತೋ ಗೊತ್ತೇ ಆಗಲಿಲ್ಲ. ಅವಳು ಎದ್ದು ಇಳಿದಾಗಲೇ ನಾನು ವಾಸ್ತವಕ್ಕೆ ಬಂದಿದ್ದು. ಈ ಹಿಂದೆ ಎಷ್ಟೋ ಹುಡುಗಿಯರನ್ನು ಅನಾಯಾಸವಾಗಿ ಮಾತನಾಡಿಸಿದ್ದೆ. ಎಷ್ಟೋ ಹುಡುಗಿಯರು ನನ್ನ ಗೆಳೆತನ ಬಯಸಿ ಬಂದದ್ದಿದೆ. ಆದರೆ ಈ ಮೊದಲು ಎಂದೂ ಆಗದ ಅನುಭವ ಈಗ ಆಗುತ್ತಿರುವುದು ಯಾಕೆ ಹೊಳೆಯಲಿಲ್ಲ. 1 ತಿಂಗಳ ರಜೆಯಲ್ಲಿ ಊರಿಗೆ ಬಂದಿದ್ದ ನನಗೀಗ ಒಂದೇ ಕೆಲಸ. ಬೆಳಿಗ್ಗೆ ಮನೆಯಲ್ಲಿ ಜಾಗಿಂಗ್ ನೆಪ ಹೇಳಿ ಬಿಸಿಲು ಕುದುರೆ ಬಂಡೆಯ ಮೇಲೆ ಕುಳಿತು ಅವಳು ಬಸ್ಸಿಗಾಗಿ ಬರುವುದನ್ನೇ ಕಾಯುತ್ತಾ ಕುಳಿತರೆ, ಸಂಜೆ ಇನ್ನೇನೋ ನೆಪ ಹೇಳಿ ಮತ್ತೆದೆ ಬಂಡೆಯ ಮೇಲೆ ಅವಳು ಹಿಂತಿರುಗಿ ಬರುವುದನ್ನು ಕಾಯುವುದು. ಕಾಯುವಿಕೆಯಲ್ಲೂ ಎಷ್ಟೊಂದು ಸುಖವಿದೆ ಗೊತ್ತಾಗಿದ್ದೆ ಆಗ. ಮೊದಲು ಇದರ ಬಗ್ಗೆ ಅರಿವು ಇರದಿದ್ದರೂ ಕ್ರಮೇಣ ಅವಳಿಗೆ ನನ್ನ ಉದ್ದೇಶ ಸ್ಪಷ್ಟವಾಗಿತ್ತು. ಕೆಲವೊಮ್ಮೆ ನೋಡಿಯೂ ನೋಡದ ಹಾಗೆ ಮಾಡಿದರೆ, ಇನ್ನು ಕೆಲವೊಮ್ಮೆ ಕೆಕ್ಕರಿಸಿಕೊಂಡು ಮೈ ಮೇಲೆಲ್ಲ ಚೇಳು ಬಿಟ್ಟುಕೊಂಡವರಂತೆ ಚಡಪಡಿಸುತ್ತಾ ಮುಖದ ತುಂಬೆಲ್ಲ ಅಸಹನೆ ತುಂಬಿಕೊಳ್ಳುತ್ತಿದ್ದಳು. ಆ ಕೋಪದಲ್ಲಿಯೂ ಅದೇನು ಚೆಲುವು. ಒಟ್ಟಿನಲ್ಲಿ ಮನಸಾರೆ ಇಷ್ಟ ಆಗಿದ್ದಳು. 1 ತಿಂಗಳ ರಜೆ ಬಂಡೆ ಏರಿ ಕುಳಿತೆ ಕಳೆದು ಹೋಗಿತ್ತು. ಕರ್ತವ್ಯಕ್ಕೆ ಹಿಂತಿರುಗುವ ದಿನ ಫೆರ್ನಾಂಡಿಸರ ಕಾರು ಹೇಳುತ್ತೇನೆ ಅಂತ ಅಪ್ಪ ಮತ್ತೆ ಒತ್ತಾಯ ಮಾಡಿದರೂ ನಯವಾಗಿ ತಿರಸ್ಕರಿಸಿ ಬೆಳಿಗ್ಗೆ 8 ಗಂಟೆಗೆ ಜ್ಯೋತಿನಗರ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕವರನ್ನೆಲ್ಲ ಮಾತನಾಡಿಸಿ ಕುಲುಕುತ್ತಾ ಬಂದ ವಿಜಯಲಕ್ಷ್ಮಿಯನ್ನು ಭಾರವಾದ ಮನಸ್ಸಿನಿಂದ ಏರಿದ್ದೆ. ಒಂದೇ ಆಸೆ ಏನೆಂದರೆ ಬಿಸಿಲು ಕುದುರೆಯಲ್ಲಿ ಬರುವ ಅವಳನ್ನು ಮಾತನಾಡಿಸಬೇಕು ಅಂತ. ಬಿಸಿಲು ಕುದುರೆಯಲ್ಲಿ ಬಸ್ ಏರಿ ನನ್ನನ್ನು ನೋಡುತ್ತಲೇ ಹುಡುಗಿಯ ಮುಖಭಾವವೇ ಬದಲಾಗಿ ಹೋಯಿತು. ನನ್ನನ್ನು ನೋಡಿ ಅಸಹನೆ, ಸೈನ್ಯದ ಯೂನಿಫಾರ್ಮ್ನಲ್ಲಿದ್ದದ್ದನ್ನು ನೋಡಿ ಪ್ರಶ್ನೆ, ಆಶ್ಚರ್ಯ ಎಲ್ಲವೂ. ನನಗಿಂತ 2 ಸೀಟು ಮುಂದೆ ಲೇಡೀಸ್ ಸೀಟಿನಲ್ಲಿ ಕುಳಿತ ಮೇಲೆ ಅವಳು ಹಿಂತಿರುಗಲೇ ಇಲ್ಲ. ಒಂದು ಕಡೆಯಿಂದ ತೊರೆದು ಹೋಗುವ ಭಾವ, ಇನ್ನೊಂದು ಕಡೆಯಿಂದ ಮಾತನಾಡಿಸಬೇಕೆಂಬ ತವಕ, ಎರಡೂ ಸೇರಿ ಮೈಯಲ್ಲಿ ಸಣ್ಣ ಕಂಪನ. ಎದೆ ಒಡೆದೇ ಹೋಗುತ್ತದೆ ಏನೋ ಎನ್ನುವಷ್ಟರ ವೇಗದಲ್ಲಿ ಹೊಡೆದುಕೊಳ್ಳಲಾರಂಭಿಸಿದರೆ ಶಬ್ದ ಸ್ಪಷ್ಟವಾಗಿ ಕಿವಿಗೆ ಕೇಳಲಾರಂಭಿಸಿತು. ಗಡಿಭಾಗದಲ್ಲಿ ಯಾವ ಗುಂಡಿನ ಮೊರೆತಕ್ಕೂ ನಾನು ಗುಂಡಿಗೆಯ ಈ ಥರದ ಹೊಡೆತಕ್ಕೆ ಹೆದರಿದಂತೆ ಹೆದರಿಯೇ ಇರಲಿಲ್ಲ. ಹೊಟ್ಟೆಯೊಳಗೆ ಅದೇನೋ ತಳಮಳ, ಒರೆಸಿದಷ್ಟು ಬೆವರುವ ಕೈಗಳು. ಬಸ್ಸು ಕಾರ್ಕಳ ಪೇಟೆ ತಲುಪುತ್ತಿದ್ದಂತೆ ಇದ್ದ ಬದ್ದ ಎಲ್ಲ ಧೈರ್ಯ ಒಟ್ಟುಗೂಡಿಸಿ ಅವಳತ್ತ ಧಾವಿಸಿ, ಮೇಡಮ್, ನನ್ನಿಂದ ನಿಮಗೆ ಕಿರಿಕಿರಿ ಆಗಿದ್ದರೆ, ತೊಂದರೆ ಆಗಿದ್ದರೆ ಕ್ಷಮಿಸಿಬಿಡಿ. ಗಡಿ ಕಾಯುವ ಯೋಧ ನಾನು. ಬದುಕಿ ಬಂದರೆ
ಮತ್ತೊಮ್ಮೆ ಮಾತನಾಡಿಸುವ ಆಸೆ ಇದೆ. ಯಾಕೋ ತುಂಬ ಇಷ್ಟವಾದಿರಿ ಮೇಡಮ್. ಒಂದೇ ಉಸಿರಿಗೆ ಹೇಳಿ ಬಸ್ ಇಳಿದು ಒಮ್ಮೆ ತಿರುಗಿ ನೋಡಿದೆ. ಅನಿರೀಕ್ಷಿತವಾದ ನನ್ನ ಮಾತುಗಳಿಂದ ಆಕೆ ಬೆರಗಾಗಿದ್ದಂತೂ ನಿಜ. ಆದರೆ ಈಗ ಅಸಹನೆಯಂತೂ ಇರಲೇ ಇಲ್ಲ. ಪ್ರಯತ್ನಪೂರ್ವಕವೋ ಅಪ್ರಯತ್ನಪೂರ್ವಕವೋ ಒಟ್ಟಿನಲ್ಲಿ ಕೈ ಬೀಸಿದಳು. ಅದುವರೆಗೆ ತಡೆ ಹಿಡಿದಿದ್ದ ನನ್ನ ದುಃಖ ಕಣ್ಣೀರಾಗಿ ಜಾರಿತು. ತಿರುಗಿಯೂ ನೋಡದೆ ಉಡುಪಿಯ ಬಸ್ ಸೇರಿದೆ. ಹಾಯ್ ಸೋಲ್ಜರ್. ಲಡಾಖ್ಗೆ ಬಂದು 2 ವಾರಗಳ ನಂತರ ನನ್ನ ವಾಟ್ಸಪ್ಗೆ ಒಂದು ಮೆಸೇಜ್ ಬಂದಿತ್ತು. ಫೋಟೋ ನೋಡಿದರೆ ಅವಳೇ, ತಿಳಿ ನೀಲಿ ಗಣ್ಣಿನ ಚೆಲುವೆ. ನನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ವಾ, ವಿಶಾಲ ಮರುಭೂಮಿಯಲ್ಲಿ ಹನಿ ನೀರಿಗಾಗಿ ಹಂಬಲಿಸಿದವನಿಗೆ ಓಯಾಸಿಸ್ ಸಿಕ್ಕಿದ ಹಾಗೆ. ಕಾರ್ಗತ್ತಲ ರಾತ್ರಿಯಲ್ಲಿ 1000 ಮಿಂಚು ಹುಳಗಳು ಒಮ್ಮೆಲೆ ಮಿಂಚಿದ ಹಾಗೆ. ನೀರವ ಮೌನದ ನಡುವೆ ಮಧುರ ಕೊಳಲಗಾನ ಹೊಮ್ಮಿದ ಹಾಗೆ. ಖುಷಿಯಿಂದ ಅದೇನೋ ಆವೇಶವಾದಂತಾಗಿ ಹಾಗೆ ಕ್ಯಾಂಪ್ ತುಂಬ ಕುಣಿದಾಡಿದೆ. ಏನೆಂದು ಪ್ರತಿಕ್ರಿಯಿಸಲಿ? ಹಾಯ್ ಡಿಯರ್. ತಪ್ಪು ತಿಳಿದುಕೊಂಡಾಳು. ಹಾಯ್ ಮೇಡಮ್. ಛೀ, ಬೇಡ ನೀರಸವಾದೀತು. ಹೀಗೆ ಏನೇನೋ ಟೈಪ್ ಮಾಡಿ ಕೊನೆಯ ಕ್ಷಣದಲ್ಲಿ ಬೇಡವೆನಿಸಿ ಅದೆಲ್ಲ ಅಳಿಸಿ ಮತ್ತೆ ಟೈಪ್ ಮಾಡಿ ಮತ್ತೆ ಅಳಿಸಿ ಏನೊಂದು ಕೇಳಲಾಗದೆ ತಡಬರಿಸಿದಾಗ ಮಿಂಚಿನಂತೆ ಹೆಸರು ಕೇಳಿದರೆ ಹೇಗೆ ಅನಿಸಿತು. ಸರಿ, ಅದೇ ಸರಿ, ಒಳ್ಳೆಯ ಉಪಾಯವೆಂದುಕೊಂಡು ಮೇ ಐ ನೋ ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಅರ್ಧ ಗಂಟೆಯ ಗೊಂದಲ ಕಳೆದು ಪ್ರತಿಕ್ರಿಯೆ ಕೊಟ್ಟೆ. ಈಗ ಇನ್ನೊಂದು ಪೀಕಲಾಟ ಆರಂಭವಾಯಿತು. ಅವಳ ಪ್ರತಿಕ್ರಿಯೆ ಹೇಗಿರಬಹುದು? ಒಮ್ಮೆಲೆ ಹೆಸರು ಹೇಳುವಳೆ ಅಥವಾ ಆಟವಾಡಿಸುವಳೆ? ಮೊಬೈಲ್ ನೋಡುತ್ತಾ ಕುಳಿತೆ. 5, 10, 15 ಹೀಗೆ ನಿಮಿಷಗಳುರುಳಿ ರಾತ್ರಿ ಮಲಗುವ ಸಮಯವಾದರೂ ಪ್ರತಿಕ್ರಿಯೆ ಅತ್ತ ಕಡೆಯಿಂದ ಇಲ್ಲವೇ ಇಲ್ಲ. ಗಳಿಗೆಗೊಮ್ಮೆ ಮೊಬೈಲ್ ನೋಡುವುದು, ನಿರಾಸೆಗೊಳ್ಳುವುದು, ಹೀಗೆ ಆಯಿತು. ಅದ್ಯಾವುದೋ ಒಂದು ಮೆಸೇಜ್ ಬಂತು. ಅವಳದೇ ಅಂತ ನೋಡಿದರೆ ಫ್ರೀ ಡೇಟಾ ಸಿಗುತ್ತದೆ, ಈ ಸಂದೇಶವನ್ನು 10 ಮಂದಿಗೆ ಕಳುಹಿಸಿ ಅಂತಿರಬೇಕೆ? ಹಾಗೆಲ್ಲ ಅನವಶ್ಯಕ ಸಂದೇಶಗಳನ್ನು ಕಳುಹಿಸುವವರನ್ನು ನೋಡಿದಾಗಲೇ ಪಿತ್ತ ನೆತ್ತಿಗೇರುತ್ತದೆ. ಈ ಕ್ಷಣದಲ್ಲಂತೂ ಕಳುಹಿಸಿದವರು ಸಿಕ್ಕಿದರೆ ಹಿಡಿದು ನೆಲಕ್ಕೆ ಬಡಿಯಬೇಕೆನ್ನುವಷ್ಟು ಕೋಪ ಉಕ್ಕಿ ಬರುತ್ತಿತ್ತು. ರಾತ್ರಿ ಇಡೀ ನಿದ್ದೆಗೆಟ್ಟು ಮೊಬೈಲ್ ನೋಡಿದರೂ ಪ್ರತಿಕ್ರಿಯೆ ಬಂದದ್ದು ಮಾತ್ರ ಬೆಳಿಗ್ಗೆ 8 ಗಂಟೆಗೆ. ಮಿಸ್ಟರ್ ಚಿರಂತನ್, ನಾನು ಚೈತ್ರ, ಸೈನಿಕ ಸಾಹೇಬರೇ. ಬಂಡೆ ಮೇಲೆ 2 ಹೊತ್ತು ಕುಳಿತುಕೊಂಡು ಕಾಯುವ ಬದಲು ಹೆಸರು ತಿಳಿದುಕೊಳ್ಳುವ ಪ್ರಯತ್ನವಾದರೂ ಮಾಡಬಹುದಿತ್ತು. ನಗುವಿನ ಇಮೋಜಿಯೊಂದಿಗೆ ಪ್ರತಿಕ್ರಿಯೆ ಬಂದಿತ್ತು. ಪರವಾಗಿಲ್ಲ, ಹುಡುಗಿ ನನ್ನ ಹೆಸರು ಕೂಡ ತಿಳಿದುಕೊಂಡಿದ್ದಾಳೆ ಅನಿಸಿತು. ಒಂದು ಮೆಸೇಜ್ 10 ಆಗಿ 10 100 ಚಿಗುರಿದ ಸ್ನೇಹ ಅಪೂರ್ವ ಬಂಧವಾಗಿ ನನ್ನೊಳಗಿನ ಪ್ರೀತಿಯನ್ನು ಅಳುಕುತ್ತಲೇ ಹೇಳಿದ್ದೆ. ಯಾವ ಹುಡುಗಿ ಸೈನಿಕನನ್ನು ತಿರಸ್ಕರಿಸುತ್ತಾಳೆ ಹೇಳು ಚಿರಂತನ್? ಅಂಥದ್ದರಲ್ಲಿ ನಿನ್ನನ್ನು ನಾನು ಇಷ್ಟಪಡುತ್ತಿಲ್ಲ ಅಂದುಕೊಂಡೆಯಾ? ನೀನು ದೇಶ ಕಾಯುವವನು. ಕೊನೆಯವರೆಗೂ ಪ್ರೀತಿ ಕಾಳಜಿಯಿಂದ ನನ್ನನ್ನು ಕೂಡ ನಿನ್ನ ಉಸಿರಾಗಿ ನೋಡಿಕೊಳ್ಳುತ್ತಿ ಎನ್ನುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಲವ್ ಯು ಚಿರಂತನ್. ಪ್ರೀತಿಗೆ ಒಪ್ಪಿಗೆಯ ಅಧಿಕೃತ ಮುದ್ರೆ ಬಿದ್ದು ಸ್ವಚ್ಛಂದದ ಬಾನಿನಲ್ಲಿ ಪ್ರಣಯ ಪಕ್ಷಿಗಳಾಗಿದ್ದೆವು. ಒಮ್ಮೆ ಗಡಿ ರೇಖೆಯ ಬಳಿ ಅಪ್ರಚೋದಿತ ಗುಂಡಿನ ದಾಳಿಯಾಗಿ ಸದಾ ನಗುತ್ತಾ ನಗಿಸುತ್ತಿದ್ದ, ಕಳೆದ ವರ್ಷವೇ ಮದುವೆಯಾಗಿ ಬಂದಿದ್ದ ಗೆಳೆಯ ಹಮೀದ್ ಹುತಾತ್ಮನಾಗಿದ್ದ. ಅದನ್ನು ನೋಡಿ ನನ್ನ ಮನೋಬಲವೇ ಕುಸಿದ ಹಾಗಾಯಿತು. ಹೌದು, ನಮ್ಮೊಳಗೆ ಉಕ್ಕುವ ಉಕ್ಕಿನಂತಹ ದೇಶಪ್ರೇಮವಿದ್ದರೂ, ಅವಕಾಶ ಸಿಕ್ಕಿದರೆ ಎದುರಾಳಿಯನ್ನು ಸುಟ್ಟು ಬಿಡುವಷ್ಟು ರೋಷವಿದ್ದರೂ, ಅದರ ನಡುವೆ ಒಮ್ಮೆಯಾದರೂ ನಮ್ಮನ್ನೇ ನಂಬಿರುವವರ ಮನೆಗೆ ಹೋದಾಗ ನಲಿಯುವ, ಹಿಂತಿರುಗಿ ಬರುವಾಗ ನಮ್ಮನ್ನು ಕಳುಹಿಸಿಕೊಟ್ಟು ಮರೆಯಲ್ಲಿ ನಿಂತು ಅಳುವ ನಮ್ಮವರ ನೆನಪು ಸುಳಿಯದಿರುತ್ತದೆಯೇ? ನಮ್ಮ ನೋವು ಯಾರಿಗೆ ಅರ್ಥವಾದೀತು? ಆ ಸಂಜೆ ಭಾರವಾದ ಮನಸ್ಸಿನಿಂದಲೇ ಚೈತ್ರಳಿಗೆ ಈ ಸಂಗತಿ ಹೇಳಿದ್ದೆ. ಅವಳಿಗೆ ಇಂತಹ ವಿಷಯಗಳೆಲ್ಲ ಅನುಭವವಾಗಿದ್ದು ಇದೇ ಮೊದಲು. ಈ ಹಿಂದೆ ಎಂದೂ ಪ್ರಸ್ತಾಪಿಸಿದವನಲ್ಲ. ಅವಳು ಅಷ್ಟಾಗಿ ಅದರ ಬಗ್ಗೆ ಕೆದಕಿದವಳು ಅಲ್ಲ. ವಿಷಯ ಕೇಳುತ್ತಲೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಏನೆಂದು ಸಮಾಧಾನಿಸಲಿ? ನೋಡು ಚೈತ್ರ, ನೀನು ಸೈನಿಕನ ಹೆಣ್ಣು. ನೀನು ನನ್ನ ಕನ್ನಡಿಯ ಹಾಗೆ. ನನ್ನಲ್ಲಿರುವ ಧೈರ್ಯದ ಪ್ರಭೆ ನಿನ್ನ ಬಳಿ ಬಂದಾಗ ಇಮ್ಮಡಿಯಾಗಿ ಹೊರಸೂಸಬೇಕು. ಆಗ ಮಾತ್ರ ನಾನು ರಣಭೂಮಿಯಲ್ಲಿಯೂ ನಿರಾತಂಕವಾಗಿ ಎದುರಾಳಿಯನ್ನು ಹಿಮ್ಮೆಟ್ಟಿಸಬಲ್ಲೆ.
ಆ ಮಾತುಗಳು ಅವಳನ್ನು ಆಳವಾಗಿ ಹೊಕ್ಕಿದ್ದವು ಅನ್ನುವುದು ಗೊತ್ತಾಗಿದ್ದು ನಮ್ಮ ಮದುವೆಯಾಗಿ 1 ವರ್ಷದ ನಂತರವೇ. ಚೈತ್ರ 8 ತಿಂಗಳ ತುಂಬು ಗರ್ಭಿಣಿಯಾಗಿದ್ದಾಗ 2 ತಿಂಗಳ ರಜೆ ಪಡೆದು ಊರಿಗೆ ಬಂದಿದ್ದೆ. ಹೆಂಡತಿಯ ಹೆರಿಗೆ ಸಮಯಕ್ಕೆ ಸರಿಯಾಗಿ ಹೆಚ್ಚಾಗಿ ಯಾವ ಸೈನಿಕನಿಗೂ ಸಿಗದ ರಜೆಯ ಅದೃಷ್ಟ ನನಗೊಲಿದಿತ್ತು. ನಾನು ಊರಿಗೆ ಬಂದಾಗಿನಿಂದ ದಿನ ಸಂಜೆ ವಾಕಿಂಗ್ಗೆ ಹೊರಟವರು ಬಂದು ಕುಳಿತುಕೊಳ್ಳುತ್ತಿದ್ದದ್ದು ಬಿಸಿಲು ಕುದುರೆ ಬಂಡೆಯ ಮೇಲೆಯೇ. ಅಲ್ಲೇ ನಮ್ಮ ಮುದ್ದಣ ಮನೋರಮೆಯ ಸಲ್ಲಾಪ. ನಡೆದು ಸುಸ್ತಾಗುತ್ತಿದ್ದ ಅವಳು ನನ್ನ ಹೆಗಲಿಗೆ ತಲೆಯಾನಿಸಿ ಮಗುವಿನ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ಬಣ್ಣ ಬಣ್ಣದ ಕನಸುಗಳನ್ನು ತೇಲಿ ಬಿಡುತ್ತಿದ್ದಳು. ಕೆಲವೊಮ್ಮೆ ಏನೋ ಅನಿಸಿದ ಹಾಗೆ ಒಮ್ಮೆಲೆ ನನ್ನ ಕಣ್ಣುಗಳನ್ನು ನೋಡುತ್ತಾ, ಚಿರು, ಯಾವಾಗಲೂ ನೀನು ನನ್ನ ಜೊತೆ ಇರುತ್ತೀತಾನೆ? ಮುಗ್ಧವಾಗಿ ಪ್ರಶ್ನಿಸುತ್ತಿದ್ದಳು. ನಾನು ಸೈನಿಕ, ಸಾವನ್ನು ಸದಾ ಬೆನ್ನಿಗೆ ಕಟ್ಟಿಕೊಂಡೇ ಬದುಕುವವನು. ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನ ಹೆಣ ಸೈನ್ಯದ ಗೌರವಗಳೊಂದಿಗೆ ಮನೆಯ ಅಂಗಳಕ್ಕೆ ಬರಬಹುದೆನ್ನುವ ಕಾರಣಕ್ಕೋ, ಅಥವಾ ಮದುವೆ ಎನ್ನುವ ಬಣ್ಣ ಕಳಚಿ ವಿಚ್ಛೇದನ ಕೊಟ್ಟು ಅವಳನ್ನು ತೊರೆದು ಬಿಡುತ್ತೇನೆ ಎನ್ನುವ ಆತಂಕವೋ, ನನಗಂತೂ ಯಾವ ಭಾವದಿಂದ ಕೇಳುತ್ತಿದ್ದಾಳೆಂದೇ ಅರ್ಥವಾಗುತ್ತಿರಲಿಲ್ಲ. ಹುಚ್ಚಿ, ಇದೆಂಥ ಪ್ರಶ್ನೆ? ನನ್ನ ದೇಹದ ಕೊನೆಯ ಉಸಿರಿನವರೆಗೆ ನಿನ್ನವನಾಗಿಯೇ ಇರುತ್ತೇನೆ ಎನ್ನುತ್ತಾ ಕೆನ್ನೆ ಸವರಿದರೆ ತುಸು ನಗುತ್ತಾ ಎದೆಯಲ್ಲಿ ಮುಖ ಹುದುಗಿಸಿ ಮತ್ತೆ ಅನಂತ ಕನಸುಗಳ ಮೆರವಣಿಗೆ. ಚೈತ್ರ, ಈ ಹೆರಿಗೆ ಅಂದರೆ ನಿನಗೆ ಭಯವಾಗುವುದಿಲ್ಲವೇ? ಸಹಿಸಲ ಸಾಧ್ಯ ನೋವಿನ ಬಗ್ಗೆ ಕೇಳಿ ತಿಳಿದಿದ್ದರಿಂದ ಅದೇ ಆತಂಕದಲ್ಲಿ ಒಮ್ಮೆ ಕೇಳಿದ್ದೆ. ಹೆಲೋ ಮಿಸ್ಟರ್ ಸೋಲ್ಜರ್, ನಾನು ಸೈನಿಕನ ಹೆಣ್ಣು, ಅವನ ಕನ್ನಡಿ. ಅವನಿಂದ ಧೈರ್ಯದ ಪ್ರಭೆ ಬಂದರೆ ಅದು ಇಮ್ಮಡಿಯಾಗಿ ಪ್ರತಿಫಲನವಾಗುತ್ತದೆ. ಅಷ್ಟು ಬೇಗ ಮರೆತು ಬಿಟ್ಟೆಯ ಕಳ್ಳ? ಜೋರು ನಗುತ್ತಾ ಕಿವಿ ಹಿಂಡಿದಳು. ಅವಳ ಆತ್ಮವಿಶ್ವಾಸದ ನಗು ನನ್ನ ಹೆಡ್ಡತನಕ್ಕೆ ನಾನೇ ನಾಚುವಂತೆ ಮಾಡಿತ್ತು. ಅಂದು ಸಂಜೆ ವಾಕಿಂಗ್ಗೆ ಹೊರಟಾಗಿನಿಂದಲೇ ಒಂದು ಥರ ಇದ್ದ ಚೈತ್ರಳಿಗೆ ಅರ್ಧ ನಡೆಯುವಾಗಲೇ ಹೇರಿಗೆ ನೋವು ಕಾಣಿಸಿಕೊಂಡಿತ್ತು. ಅಲ್ಲಿಂದಲೇ ಫೆರ್ನಾಂಡಿಸರ ಕಾರು ಮಾಡಿಕೊಂಡು ದೇವನಕೆರೆಯ ಪ್ರಸಿದ್ಧ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿಯೂ ಆಯಿತು. ನಾವು ಹೋಗಿ ಅರ್ಧ ಗಂಟೆಯೊಳಗೆ ಚೈತ್ರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಅಂತ ನರ್ಸ್ ಒಬ್ಬಳು ಅವಸರವಾಗಿ ಹೇಳಿ ಹೋದರು. ಸಿಸ್ಟರ್, ನಾನು ಚೈತ್ರ ಮತ್ತು ಮಗುವನ್ನು ನೋಡಬಹುದಾ? ಒಮ್ಮೆ ಚೈತ್ರಾಳನ್ನು ನೋಡಬೇಕೆಂಬ ತವಕ ಮತ್ತು ಆತಂಕದಿಂದಲೇ ಕೇಳಿದೆ. ಇಲ್ಲ, ಈಗ ನೋಡಲಾಗುವುದಿಲ್ಲ, ಅರ್ಧ ಗಂಟೆ ಇರಿ, ನಾವೇ ಕರೆಯುತ್ತೇವೆ ಎಂದಳು. ಅಲ್ಲೇ ಹಾಕಿದ್ದ ಕಬ್ಬಿಣದ ಕುರ್ಚಿ ಮೇಲೆ ಕುಳಿತು ಕಾಯತೊಡಗಿದೆ. ಕ್ಷಣವೂ ಯುಗಗಳ ಹಾಗೆ ಭಾಸವಾಗುತ್ತಿತ್ತು. ನನ್ನ ಮಗಳು ಹೇಗಿರಬಹುದು? ನನ್ನಂತಿರಬಹುದೇ? ಅಥವಾ ನೀಲಿ ಕಣ್ಣಿನ ಸುಂದರಿಯೇ? ತುಟಿಯಂಚಿನಲ್ಲಿ ಸಣ್ಣ ನಗು ಸುಳಿಯಿತು. ಚೈತ್ರ ಇರುವ ಹೆರಿಗೆ ವಾರ್ಡ್ಗೆ ಒಂದಿಬ್ಬರು ನರ್ಸ್ಗಳು ಗಡಿಬಿಡಿಯಾಗಿ ಓಡಿ ಬರುತ್ತಿದ್ದರು. ಇನ್ನು ಕೆಲವರು ಇನ್ನೇನೋ ತರಲು ತುರ್ತಾಗಿ ಆಚೆ ಈಚೆ ಓಡಾಡುತ್ತಿದ್ದರು. ಸ್ವಲ್ಪ ಸಮಯದಲ್ಲಿ ಮತ್ತಿಬ್ಬರು ಡಾಕ್ಟರ್ಸ್ ವೇಗವಾಗಿ ಚೈತ್ರಾಳ ವಾರ್ಡ್ ಹೊಕ್ಕರು. ನನಗೆ ಏನಾಗುತ್ತಿದೆ ಎಂದೇ ಅರ್ಥವಾಗುತ್ತಿರಲಿಲ್ಲ. ಇಡೀ ವಾತಾವರಣ ವಿಚಿತ್ರವಾಗತೊಡಗಿತು. ಸರ್, ನಿಮ್ಮನ್ನು ಡಾಕ್ಟರ್ ಕರೆಯುತ್ತಿದ್ದಾರೆ, ಒಬ್ಬಾಕೆ ನರ್ಸ್ ಹೇಳಿದಷ್ಟೇ ವೇಗವಾಗಿ ಮರೆಯಾಗಿದ್ದಳು. ಕ್ಷಣವೂ ತಡ ಮಾಡದೆ ನೇರವಾಗಿ ಡಾಕ್ಟರ್ ಕ್ಯಾಬಿನ್ಗೆ ಓಡಿದೆ. ಏನಾಯ್ತು ಡಾಕ್ಟರ್? ಲುಕ್ ಮಿಸ್ಟರ್ ಚಿರಂತನ್, ನಿಮ್ಮ ಹೆಂಡತಿಗೆ BP ಜಾಸ್ತಿ ಆಗಿದೆ. ಸಾಮಾನ್ಯಕ್ಕಿಂತ ಜಾಸ್ತಿ ರಕ್ತಸ್ರಾವವೂ ಇದೆ. ಸದ್ಯ ನಮ್ಮ ನಿಯಂತ್ರಣಕ್ಕೆ ಏನೂ ಸಿಗ್ತಾ ಇಲ್ಲ. ನೋಡಿ, ನಾವು ಕೂಡ ಮನುಷ್ಯರು. ನಮ್ಮ ಮಗಳಿಗೆ ಅಥವಾ ನಮ್ಮ ತಂಗಿಗೆ ಈ ರೀತಿ ಆಗಿದ್ದರೆ ಏನೆಲ್ಲ ಮಾಡಬಹುದೋ ಅಷ್ಟೇ ಕಾಳಜಿಯಿಂದ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇವೆ. ಮುಂದೆ ದೇವರ ದಯೆ. ಒಮ್ಮೆಲೆ ಬಲವಾಗಿ ಯಾರೋ ಕೆನ್ನೆಗೆ ಹೊಡೆದ ಹಾಗಾಗಿ ಕುಸಿದು ಬಿದ್ದೆ. ಮೊದಲ ಬಾರಿಗೆ ದೇವರೆನ್ನುವ ಅಗೋಚರ ಶಕ್ತಿಗೆ ಮೊರೆಯಿಡುತ್ತಾ ಗೋಗರೆದೆ. ಸಾಲು ಹರಕೆಗಳನ್ನು ಹೊತ್ತುಕೊಂಡು ಸಿಕ್ಕ ದೇವರಿಗೆ ಕೈ ಮುಗಿಯುತ್ತಾ ಚೈತ್ರಾಳನ್ನು ನೋಡಲು ಆಗದೆ, ಸುಮ್ಮನಿರಲು ಆಗದೆ ಚಡಪಡಿಸಿದೆ. ಆದರೆ ವಿಧಿಯ ದೈತ್ಯ ಮಾಯೆಯ ಮುಂದೆ ನನ್ನೆಲ್ಲ ರೋಧನವು ಅರಣ್ಯ ರೋಧನವಾಯಿತು. ಕೆಲವೇ ಕ್ಷಣದಲ್ಲಿ ಚೈತ್ರ ಕೊನೆಯ ಬಾರಿಗೊಮ್ಮೆ ಮಾತನಾಡಲು ಸಿಗದೆ ನನ್ನಿಂದ ದೂರ ಭೂಮಿಯನ್ನೇ ತೊರೆದು ಬಹುದೂರ ಹೊರಟು ಹೋದಳು. ನನ್ನ ಬಾಳಲ್ಲಿ ಏನೇನೋ ಕನಸುಗಳನ್ನು ತುಂಬಿ ತನ್ನ ಛಾಯೆಯೊಂದನ್ನು ಉಳಿಸಿ ಬಿಸಿಲು ಕುದುರೆಯಂತೆ ನನ್ನ ಬಾಳಿನಿಂದ ಮರೆಯಾದಳು.
ತುಂಬಿ ಬಂದ ಕಣ್ಣೀರು ಕೆನ್ನೆ ತೋಯಿಸಿದ ಬಿಸಿ ಅನುಭವವಾಗಿ ವಾಸ್ತವಕ್ಕೆ ಬಂದಾಗ ಆಕಾಶದ ತುಂಬೆಲ್ಲ ನಕ್ಷತ್ರಗಳು ಚೈತ್ರಾಳ ಕಣ್ಣಿನಂತೆ ಮಿಣುಕುತ್ತಿದ್ದವು. ಮಗಳು ಛಾಯಾ ಯಾವಾಗ ಬಂದು ತೊಡೆಯ ಮೇಲೆ ತಲೆ ಇಟ್ಟಿದ್ದಳೋ ಏನೋ ಅಲ್ಲೇ ನಿದ್ರೆಗೆ ಜಾರಿದ್ದಳು.